ಉಡುಪಿ ಜಿಲ್ಲೆಯ ಹೆಜಮಾಡಿ ಬ್ರಹ್ಮವೈದ್ಯರ್ಕಳ ಗರಡಿಯಲ್ಲಿ ನೇಮೋತ್ಸವ ಸಂದರ್ಭದಲ್ಲಿ ಮೂವರು ಅಪರಿಚಿತ ಮಹಿಳೆಯರು ಭಕ್ತರ ಸೋಗಿನಲ್ಲಿ ಬಂದು ಓರ್ವ ಮಹಿಳೆಯ ಕೊತ್ತಿನಿಂದ ಚಿನ್ನಾಭರಣ ಕಳವುಗೈದ ಬಗ್ಗೆ ಭಕ್ತರು ಆತಂಕ ವ್ಯಕ್ತಪಡಿಸಿದ್ದಾರೆ. ಈ ಕಳವು ಪ್ರಕರಣದಲ್ಲಿ ಈಗಾಗಲೇ ಕಳ್ಳಿಯರು ಎನ್ನಲಾದ ಮೂವರು ಮಹಿಳೆಯರನ್ನು ಬಂಧಿಸಲಾಗಿದೆ. ಧಾರ್ಮಿಕ ಕೇಂದ್ರಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ. ಈ ರೀತಿಯ ಘಟನೆ ನಡೆದಾಗ ಭಕ್ತರಿಗೆ ಭಯದ ವಾತಾವರಣ ಉಂಟಾಗುತ್ತೆ. ಈ ಚಾಲಾಕಿ ಕಳ್ಳರ ಹಿಂದೆ ಇನ್ನಷ್ಟು ಜನರು ಇರಬಹುದು ಎಂಬ ಶಂಕೆ ಇದ್ದು ಪೊಲೀಸರು ಕೂಡಲೇ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಬೆಲ್ಲವ ಮುಖಂಡ ಆರ್ಜಿ ಕೋಟ್ಯನ್ ಮತ್ತು ಇತರರು ಆಗ್ರಹಿಸಿದ್ದಾರೆ. ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಲ್ಲಿ ಇಂಥ ಕೈಚಳಕದ ಹೆಂಗಸರು ಬಂಗಾರ ಕದ್ದಿದ್ದು ಹೇಗೆ ಪರಾರಿ ಆಗ್ತಾರೆ ಎಂಬುದನ್ನು ನೋಡುವುದು ಭಾಳ ಒಂದು ಅದ್ಭುತವಾದ ವಿಷಯ. ಇತ್ತೀಚೆಗೆ ಇಲ್ಲಿ ಹೆಜಮಾಡಿಯಲ್ಲಿ ನಡೆದ ಈ ಒಂದು ಘಟನೆ ನಿಜಕ್ಕೂ ಇಂಥ ಘಟನೆಗಳು ಇನ್ನು ಮುಂದೆ ಇಂಥ ಕ್ಷೇತ್ರದಲ್ಲಿ ನಡಿಬಾರ್ದು. ಭಾಳ ಕಾರ್ಣಿಕದ ಕ್ಷೇತ್ರವಾದ್ದರಿಂದ ನಾವೆಲ್ಲರೂ ಈ ಊರಿನ ಭಕ್ತರು ಅಂಥ ಕ್ಷೇತ್ರಗಳಲ್ಲಿ ಗಟ್ಟಿಯಾಗಿ ಮಾತಾಡಲಿಕ್ಕೂ ಹೆದರುವ ಈ ಸಮಯದಲ್ಲಿ ಅವರ ಕೈಚಳಕವನ್ನು ಹೇಗೆ ನೋಡಿದ್ದಾರೆ, ಅದನ್ನು ಹೇಗೆ ಲಪಟಾಯಿಸಿದ್ದಾರೆ ಎಂಬುದನ್ನು ನಾವು ಚಿತ್ರೀಕರಣದಲ್ಲಿ ನೋಡ್ಬೋದು. ಇಂಥ ಘಟನೆಗಳು ಇನ್ನು ಮುಂದೆ ಆಗಬಾರ್ದು. ಇದಕ್ಕಾಗಿ ಸರ್ಕಾರ ಸೂಕ್ತ ಕ್ರಮ ವಹಿಸಿ ಮುಂಜಾಗ್ರತಾ ಕ್ರಮವಾಗಿ ಇಂಥವರನ್ನು ಕೂಡಲೇ ಬಂಧಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕಂತ ನಾನು ಕೇಳ್ಕೊಳ್ತಿದ್ದೇನೆ. ಎಂಕಲೆ ತೋಜುಣ ಒಂಜಿ ತಂಡ ತಕಲ್ನ ಪಿರೋಡು ಕುಡಲ ಮಸ್ತ್ ತಂಡೋಲಿಂಚಿನ ಉಪ್ಪು ಅಂಚದು ದುಂಬೆ ಇತ್ತೆ ಬಂಗಾರ ಈತು ಪಿರಿಯಾತಂಡು ಇಂಚ ಬತ್ತದಕ್ಕಲು ಜನಕ್ಕಲೇನು ಮೋಸ ಮಲ್ತದ ಬಂಗಾರ ಕಂಡೊಂದು ಪೋಪೇರು ಪನ್ನಾಗ ಅವಲ ಒಂಜಿ ಎಡ್ಡೆ ಜಾಗಡು ನಂಗೆ ಭಯಭಕ್ತಿ ಉಪ್ಪು ನಂಚಿನ ಜಾಗಡಕಲು ಪೋಡಿಗೆದಾಂತೆ ಬತ್ತದ ಒಂಜಿ ಬಂಗಾರ ಕಂಡೊಂಡ್ರೆ ಬರೋಂದುಲ್ಲೇರ್ ಪನ್ನಾಕಲಿಗೆ ಏತು ಧೈರ್ಯ ಬೋಡು ಅಕಲಿ ನಾಯಿನಾತು ಬೇಗ ಪೊಲೀಸ್ ತಗೊಳು ಪತ್ತದು ಕುಡಾಂಡಲ ಅಂಚಿನ ಕೆಲಸ ಅಕಲಿಗೆ ಬೇತೆಕಲಿ ಮಲ್ಪರೆ ಧೈರ್ಯ ಬರ್ರೆ ಬಲ್ಲಿ ಅಂಚ ಪೊಲೀಸ್ ತಗೊಳು ಕ್ರಮ ಕೈಗೊಳ್ಳೋಡು ಪಂದೆ ಅನ್ಕೇನೊಂದು.